TM ಶಹೀದ್ ಅವರ ಮಿಸ್ಸಸ್ ಅಂದರೆ ಈಗ ತಲಾಖದಲ್ಲಿ ಪೇಪರ್ ಸೈನ್ ಹಾಕಿದ್ದೀನಿ, ಮಸೀದಿಗೆ ಮತ್ತೆ ಇದಕ್ಕೆ ಕೊಡಲಿಲ್ಲ, ಕೋರ್ಟಿಗೆ ಕೊಡಲಿಲ್ಲ, ಒಂದು ವೇ ಇದೆ. ಈಗ ನಾನು ನನ್ನ ಪ್ರಾಪರ್ಟಿ ಎಲ್ಲ ಅವ್ರು ತಗೊಂಡಿದ್ದಾರೆ. ನನಗೆ 110 ಚಿನ್ನ, ಒಂದು ಕಾರು, ಜೆಂಡ್ ಕಾರು, ಮತ್ತು ನನ್ನ ಊರಲ್ಲಿ ಸ್ವಲ್ಪ ಜಾಗವನ್ನು ಮಾರಿ ಇಲ್ಲಿ ಅರಂತೋಡಲ್ಲಿ ಜಾಗ ತಗೊಂಡಿದ್ದಾರೆ. ಅದು ನನ್ನ ತಂದೆ ತರಿಸ್ಕೊಟ್ಟಿದ್ದು. ಈಗ ನಾನು ಕೇಸು ಕಾಸರಗೋಡಲ್ಲಿ ಕ್ಲೈಮ್ ಮಾಡಿದ್ದೀನಿ, ಅದರ ಪೇಪರ್ಸ್ ಅಂತಿದ್ದೀನಿ. ಇದು ಅಲ್ಲಿ ಮಾಡಿದ್ದು. ಅದು ಈಗ ಕೇಸು ನೆಕ್ಸ್ಟ್ ಮಂತ್ 22ಗೆ ಕರೆದಿದ್ದಾರೆ. ಇದು ಅವರು ನನ್ನ ಮೇಲೆ ಆ ಬಿಲ್ಡಿಂಗ್ ಮೇಲೆ ತಗೊಂಡಿದ್ದು ಲೋನ್ ಪೇಪರ್ 35 lakh ಲೋನ್ ತಗೊಂಡಿದ್ದಾರೆ. ನಾನು ಪವರ್ ಆಫ್ ಅಟಾರ್ನಿ ಯೂಸ್ ಮಾಡಿ, ಆ ಪವರ್ ಆಫ್ ಅಟಾರ್ನಿ ಯೂಸ್ ಮಾಡಿ ಬೇರೆ ಏನೇನೋ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಮತ್ತು ಬಿಲ್ಡಿಂಗಿನ ರೆಂಟ್ ಅಗ್ರಿಮೆಂಟು, ಲೀಸ್ ಅಗ್ರಿಮೆಂಟು ಎಲ್ಲ ಅದು ತಗೊಂಡು ಮಾಡಿದ್ದಾರೆ. ನಾನು ಅದು ಕ್ಯಾನ್ಸಲ್ ಮಾಡಿದ್ದು ಪೇಪರಲ್ಲಿ ಕೊಟ್ಟಿದ್ದೇನೆ, 2 ಪೇಪರಲ್ಲಿ ಕೊಟ್ಟಿದ್ದೇನೆ, ಇಂಗ್ಲೀಷ್ ಮತ್ತು ಕನ್ನಡ ಪೇಪರದಲ್ಲಿ. ಅಥಾರಿಟಿ ಕ್ಯಾನ್ಸಲ್ ಮಾಡಿದ್ದೀನಿ. ಇನ್ನು ಏನೂ ವ್ಯವಹಾರ ನಡೆದ್ರು ನಾನು ಅದಕ್ಕೆ ಸಂಬಂಧ ಅಲ್ಲ ಅಂದರು. ಅದು ನಂತರನೂ ಅವರು ಮತ್ತೆ ಇದು ಕೊಟ್ಟಿದ್ದಾರೆ, ಏನಂದರೆ ಲೀಸಿಗೆ, ರೆಂಟಿಗೆ ರೂಮ್ ಕೊಟ್ಟಿದ್ದಾರೆ ವಿತೌಟ್ ನನ್ನ ಪರ್ಮಿಷನ್. ಈಗ ನಾನು PDOಗೆ ಒಂದು ಲೆಟರ್ ಬರೆದು ಕೊಟ್ಟಿದ್ದೀನಿ, ಇದು ಇನ್ನು ಮುಂದೆ ಲೈಸೆನ್ಸು ಏನು ಪಾಸ್ ಮಾಡಬಾರ್ದು ಅಂತ. ಇದು ನನ್ನದೊಂದು ಇನ್ ಬಿಟ್ವೀನ್ ಒಂದು ಇದಾಯಿತು, ಕಾಂಪ್ರಮೈಸಲ್ಲಿ 75 lakh ನನಗೆ ಕೊಡ್ತಾರೆ ಅಂತ ಹೇಳಿದರು. ಅದರಲ್ಲಿ 25 lakh ಕೊಟ್ಟಿದ್ದಾರೆ. 25 lakhಲ್ಲಿ ಆ ಬಿಲ್ಡಿಂಗ್ ಆಪ್ಷನ್ ಬಂತು. ಅವರೇ ತಗೊಂಡಿದ್ದು ಲೋನ್, ನಾನು ಇಲ್ಲಿ ಪೇಪರ್ ಇಟ್ಟಿದ್ದೀನಿ, ನಿಮಗೆ ಮತ್ತೆ ಕೊಡ್ತೀನಿ. ಇದು ಆ ಲೋನನ್ನು ನಾನು 18 ಲಕ್ಷ ಕಟ್ಟಿದ್ದು ರಿಸಿಪ್ಟ್ ಇದು ವೆಂಕಟರಮಣ ಬ್ಯಾಂಕಲ್ಲಿ. ಇದು ಅವರು ನನಗೆ ಡಾಕ್ಯುಮೆಂಟ್ ಕೊಡ್ತೀನಿ ಅಂತ ಬರೆದು ಕೊಟ್ಟಿದ್ದು ಲೆಟ್ರು. ಇದು ಗ್ರಾಮ ಪಂಚಾಯತ್ ಇರೋದು, ನನ್ನ ಹೆಸರಲ್ಲಿ ಬಿಲ್ಡಿಂಗ್ ಇರೋದು ಅಂತ ಪ್ರೂಫ್. ಇದು ಟ್ಯಾಕ್ಸ್ ಕಟ್ಟಿದ್ದು ಪ್ರೂಫ್, ನಾನೇ ಕಟ್ಟಿದ್ದು. ಇದೆಲ್ಲ ಲೀಸ್, ಅಲ್ಲಿ ಅಗ್ರಿಮೆಂಟ್ ವಿತೌಟ್ ನನ್ನ ಪರ್ಮಿಷನ್ ಮಾಡ್ಕೊಂಡಿದ್ದೆ. ಎಲ್ಲ ಅಂಗಡಿಯವರನ್ನು ವಿತೌಟ್ ನನ್ನ ಪರ್ಮಿಷನು ಅವರು ಅಗ್ರಿಮೆಂಟು ಕೊಟ್ಟಿದ್ದಾರೆ, ಡೆಪಾಸಿಟ್ ಇಸ್ಕೊಂಡಿದ್ದಾರೆ, 2 to 6 lakhs ತಗೊಂಡಿದ್ದಾರೆ. ಇನ್ನೊಂದು ವಿಷಯ ಅಂದರೆ ಗ್ಯಾಸ್ ಏಜೆನ್ಸಿ ಅಪಾಯಿಂಟ್ಮೆಂಟ್ ಲೆಟರ್ ನನ್ನ ಹೆಸರಲ್ಲಿ ಬಂದಿದೆ.